ಇವನನು ತಿಳಿಯದೇ ಇನಿದ ಅಕಟ ಮಡಲೇ ಬದುಕಿನ ಹಲವು ಏಳು ಬೀಳುಗಳನ್ನು ಅನುಭವಿಸುತ್ತಾ ಮುಂದುವರಿದಂತಹ ದಾನವ ಸಾಮ್ರಾಜ್ಯದ ಚರಿತೆ ಮರೆತು ಹೋಗಲಿಲ್ಲ ನನ್ನ ಮತಿಯಿಂದ. ಕಣ್ಣುಗಳಲ್ಲಿ ಇಂದಿಗೂ ಎಳೆತನದ ಬಡತನ ಹಸಿ ಹಸಿಯಾಗಿ ಗೋಚರಿಸ್ತಾ ಇದೆ. ಆದರೆ ಸ್ವಪ್ರಯತ್ನದ ಸಾಧನೆಯ ಮೂಲಕವಾಗಿ ಸಂಪಾದಿಸಿದ 14 ಲೋಕಗಳ ಒಡೆತನ ಲೋಕದಲ್ಲಿ ಇನ್ನಿಲ್ಲದ ಸಿರಿವಂತಿಕೆಯನ್ನು ನಮಗೆ ತಂದುಕೊಟ್ಟಿತು. ಸಿರಿವಂತಿಕೆ ಬಂತು ಹೌದು, ಆದರೆ ಬೌದ್ಧಿಕವಾದ ಸಿರಿವಂತಿಕೆ ಅಲ್ಲ. ಯಾವಾಗ ಕೈಯಲ್ಲಿ ಸಿರಿವಂತಿಕೆ ಬಂತು ಆ ಕಾಲಕ್ಕೆ ಬೌದ್ಧಿಕವಾದ ಬಡತನ ಬಂದು ಹೋಗಿತು. ಅಲ್ಲದೆ ಹೋದರೆ ಬೇಕೆಂದು ಗಳಿಸಿದ್ದನ್ನು ವಿನಾಕಾರಣವಾಗಿ ಕಂಡವರ ಕಾಲ್ಮುಂಭಾಗದಲ್ಲಿ ಚೆಲ್ಲಿ ಕಳಕೊಳ್ಳುವಂತಹ ದುರ್ಬುದ್ಧಿಯನ್ನು ಯಾಕೆ ಶುಂಭದೊರೆ ಮಾಡ್ತಾನೆ? ಏನು ಯಾವನಾದರೂ ಗಂಟು ಕಟ್ಟಿ ನಿನಗೆ ಇರಲಿಯಪ್ಪ ಅಂತ ಕೊಟ್ಟು ಹೋದ? ಒಂದೊಂದನ್ನು ತನ್ನ ಸಾಧನೆಯ ಮೂಲಕವಾಗಿ ಸಂಪಾದಿಸಿಕೊಂಡು ಇಷ್ಟು ಸಾಧನೆಯ ಮೂಲಕವಾಗಿ ಸಿದ್ಧಿಯನ್ನು ಹೊಂದಿದಂತಹ ಶುಂಭದೊರೆ ತಾನು ಆರ್ಜಿಸಿದಂತಹ ಸಂಪದವನ್ನು, ಅದು ಜನಬಲವಿರಬಹುದು, ಧನಬಲವಿರಬಹುದು, ಅಧಿಕಾರದ ಬಲವಿರಬಹುದು, ಲೋಕದಲ್ಲಿ ಪದವಿಯ ಬಲ ಇರಬಹುದು, ಎಲ್ಲವನ್ನು ಗಾಳಿಗೆ ತೂರಿದ ಹಾಗೆ ಇಂದಿನ ದಿನ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತಾನೆ ಅಂತಾದರೆ ಏನಿದಕ್ಕರ್ಥ? ಹೌದು, ವ್ಯಾವಹಾರಿಕವಾಗಿ ಸಿರಿವಂತರಾದರೂ ಬೌದ್ಧಿಕವಾಗಿ ಬಡವರಾಗಿ ಹೋಗಿದ್ದೇವೆ. ಬಡತನ ಬಂದಿದೆ. ಮೊದಲಿದ್ದಷ್ಟು ಬುದ್ಧಿ ಇಲ್ಲ. ಈಗ ಇರುತ್ತಿದ್ದರೆ ಅಳಿಸಿದ ಆಪತ್ತನ್ನು ಆಗಮಿಸುವುದಕ್ಕಿಂತ ಮುನ್ನವೇ ಅರ್ಥ ಮಾಡಿಕೊಳ್ಳಬಲ್ಲ ಮತಿ ವಿಶೇಷವನ್ನು ಹೊಂದಿದ ಶುಂಭದೊರೆ ಮೇಲಿಂದ ಮೇಲೆ ಬಂದು ಅಡಸಿದ ಈ ಆಪದವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥನಾಗಿ ಹೋಗ್ತಾನೆ ಅಂತಾದರೆ ಏನರ್ಥ? ಮೊದಲು ಏನು ಬೃಹಸ್ಪತಿಗಳು ಬಂದು ಪಾಠ ಮಾಡಿದ್ರು, ಆ ದಾರಿ ಬೇಡ, ಈ ದಾರಿ ಆ ರೀತಿ, ಈ ದಾರಿ ಸಲ್ಲ, ಆ ದಾರಿಯಲ್ಲಿ ಹೋಗು ಅಂತ. ಸ್ವಯಂ ತನ್ನ ಬುದ್ಧಿಯ ಸಾಮರ್ಥ್ಯದಿಂದ ಕೈಗೊಂಡ ನಿರ್ಣಯ. ಈಗ ಅವನೇ ತನ್ನ ನಿರ್ಣಯವನ್ನು ಕೈಗೊಂಡದ್ದರಿಂದ ದಾನವ ಸಾಮ್ರಾಜ್ಯದ ಸರ್ವನಾಶ ಒದಗಿ ಬರ್ತಾ ಉಂಟು. ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ತದೆ. ಅಳಿದು ಹೋದವರ ರೋದನಕ್ಕೆ ನನ್ನ ತಂಗ ಕರಗುವುದಲ್ಲ. ವಿನಾಕಾರಣವಾಗಿ ಇನ್ನು ಮುಂದೆಯೂ ಸಾವನ್ನು ಸ್ವೀಕರಿಸಬೇಕಾದ ಅನೇಕ ಮಂದಿಗಳು ದಾನವ ಸಾಮ್ರಾಜ್ಯದಲ್ಲಿ ಉಳಿದಿದ್ದಾರೆ. ಈ ಪರಿಜ್ಞಾನ ಒಂದು ಶುಂಭದೊರೆಯ ಮತಿಯಲ್ಲಿ ಬಂದು ಹೋಗುತ್ತಿದ್ದರೆ ಮತ್ತು ಹಠ ಹಿಡಿದು ಮುಂದಾಗುವುದಕ್ಕೆ ಸಾಧ್ಯವಿತ್ತೆ? ಆಟದಲ್ಲಾಗಲಿ, ಬದುಕಿನಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಜೀವನದ ಚರಿತೆಯಲ್ಲಾಗಲಿ ಅವಸರದ ತೀರ್ಮಾನವನ್ನು ಕೈಗೊಂಡಂತಹ ಕಾರಣಕ್ಕಾಗಿ ಸೋಲನ್ನು ಅನುಭವಿಸುವಂತಹ ಸನ್ನಿವೇಶ ಎಂತಹ ಬುದ್ಧಿವಂತನಿಗೂ ಬರ್ತದೆ. ನಡೆಯುವನಲ್ವ ಎಡವುವುದು, ಎಡವಿದ ಮೇಲೆ ಅದೇ ದಾರಿಯಿಂದ ಮತ್ತೆ ಎಡವುತ್ತಾ ಸಾಗುವವನಿಗೆ ಬುದ್ಧಿವಂತ ಅಂತ ಹೆಸರಲ್ಲವಲ್ಲ. ಒಂದು ನಡೆಯನ್ನು ಬದಲಿಸಬೇಕು ಅಥವಾ ಎಡವುವುದಕ್ಕೆ ಕಾರಣವಾದದ್ದು ಏನು ಅನ್ನುವುದರ ಕುರಿತು ಒಂದು ವಿವೇಚನೆಯನ್ನು ನಡೆಸಬೇಕು. ಯಾಕೆ ನಾನು ಎಡವುವುದಕ್ಕೆ ಕಾರಣವಾದದ್ದೊಂದು, ಅಲ್ಲಿ ಕಲ್ಲಿರುವುದರಿಂದ ಎಡವಿದ್ದಲ್ಲ, ಕಲ್ಲಿರುವಲ್ಲಿ ಕಣ್ಣಿಡದೆ ಇರುವುದರಿಂದ ಎಡವಿದ್ದನ್ನುವಂತಹ ಪರಿಜ್ಞಾನ ಮೂಡಬೇಕೋ ಬೇಡವೋ? ಹಾಗಿದ್ರೆ ಕಣ್ಣಿಟ್ಟು ನಡೆಯುವುದಕ್ಕೆ ಮೊದಲಾಗಿ ಪ್ರಾರಂಭಿಸಬೇಕಿತ್ತು. ಯಾವುದನ್ನು ಆಚರಿಸಬಹುದು, ಯಾವುದು ಅನಾಚಾರವಾಗುತ್ತದೆ, ಯಾವುದು ಧರ್ಮವಾಗುತ್ತದೆ, ಯಾವುದು ಅಧರ್ಮವಾಗುತ್ತದೆ, ಯಾವುದು ವಿವೇಕವಾಗುತ್ತದೆ, ಇಲ್ಲಿ ಅವಿವೇಕ ಮೂಡುತ್ತದೆ. ಇದರ ಬಗ್ಗೆ ಸರಿಯಾದಂತಹ ವಿಶ್ಲೇಷಣೆಯೊಂದನ್ನು ಕೈಗೊಳ್ಳುತ್ತಿದ್ದರೆ ಇಂದಿನ ದಿನ ನಳನಳಿಸಿ ಬೆಳಗಬೇಕಾದ ಆಯುಷ್ಯವನ್ನು ಹೊಂದಿದ ರಾಕ್ಷಸ ವೀರರುಗಳು
ಹೊರಳಿ ಹೊರಳಿ ನರಳಿ ನರಳಿ ಸಾಯಬೇಕಾದ ಸನ್ನಿವೇಶವೊಂದು ಸೃಷ್ಟಿಯಾಗುತ್ತಿದೆ. ಶಿವನೇ ಶಿವನೇ, ಒಂದು ಕಾಲಕ್ಕೆ ಬದುಕಿಲ್ಲದೆ ಇದ್ದ ರಾಕ್ಷಸರಿಗೆ ಬದುಕು ಕಟ್ಟಿಕೊಟ್ಟ ಪುಣ್ಯಾತ್ಮ ಇಂದು ತಾನೇ ಕೈಯಾರೆ ಅವರ ಕೊರಳು ಹೆಚ್ಚಿಸುವಂತಹ ನಿರ್ಣಯವನ್ನು ಕೈಗೊಳ್ಳುತ್ತಾನೆ ಅಂತಾದರೆ ಏನು ಹೇಳಬೇಕು? ಕಾಲದ ವೈಪರೀತ್ಯವೇ. ಆಗುದಾದರೆ ಮೊನ್ನೆ ನಮ್ಮನ್ನು ಬದುಕಲಿಕ್ಕೆ ಯಾಕೆ ಕಾಲ ಬಿಟ್ಟು ಕೊಟ್ಟಿತ್ತು? ಇವತ್ತು ಯಾಕೆ ಕಾಲ ನಮ್ಮನ್ನು ಆಹುತಿ ತೆಗೆದುಕೊಳ್ಳುವುದಕ್ಕೆ ಮುಂದಾಗುತ್ತದೆ? ಕಾಲ ಹಾಳಾಗುವುದಿಲ್ಲ. ಸುಮ್ಮನೆ ಮಾತು ಹೇಳುವುದು ಮಾತ್ರ. ತಮ್ಮ ಹೊಣೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಮಂದಿಗಳಾಡುವ ಮಾತಿದು. ಕಾಲ ಹಾಳಾಗಿ ಹೋಯಿತು. ಎಲ್ಲಿಂದ ಕಾಲ ಹಾಳಾಗುತ್ತದೆ? ನಾವು ಬದುಕಿದ ಕಾಲದಲ್ಲಿ ನಾವು ಹಾಳಾದೆವು. ಆದ್ದರಿಂದ ಕೆಟ್ಟ ಪರಿಣಾಮವನ್ನು ಕಾಲ ನಮಗೆ ಒದಗಿಸಿಕೊಡುತ್ತದೆ. ನಾವು ಸರಿದಾರಿಯಲ್ಲಿ ಇದ್ದರೆ ಕಾಲವೇ ನಮಗೆ ಅನುಕೂಲವಾಗಿ ಒಳ್ಳೆಯದನ್ನು ಕೊಡುತ್ತಾ ಹೋಗುತ್ತದೆ. ಆದ್ದರಿಂದ ಯಾರನ್ನು ದೂರಿಯೂ ಪ್ರಯೋಜನ ಇಲ್ಲ. ನಮ್ಮ ಬುದ್ಧಿಗೆ ನಾವು ಹೋಗಿಕೊಳ್ಳಬೇಕು. ಸ್ಪಷ್ಟವಾಗಿ ಆಕೆಯಿಂದ ಎಷ್ಟು ಏನು ಅನ್ನುವುದನ್ನು ತೋರಿಸಿಕೊಟ್ಟ ಮೇಲೆ ಅರ್ಥ ಮಾಡಿಕೊಳ್ಳುವಂತಹ ಸಮರ್ಥ ಶುಂಭದವರೆಗೆ ಅರ್ಥವಾಗದೆ ಹೋಗುತ್ತದೆ ಅಂತಾದರೆ ಏನು ಹೇಳಲಿ ಶಿವನೇ? ಈ ಲೋಕದಲ್ಲಿ ಕಣ್ಣಿಗೆ ಬಂದ ಕುರುಡುತನವನ್ನಾದರೂ ಔಷಧಿಯಿಂದ ಗುಣಪಡಿಸಬಹುದು. ಆದರೆ ಬುದ್ಧಿಗೆ ಬಂದ ಬಡತನಕ್ಕೂ ಕುರುಡಿಗೆ ಇಲ್ಲಿಗೆ ಮದ್ದಿಗೆ ಹೋಗುವುದು ಇಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ. ತಿಳಿಯದೇ ಇದ್ದವರಾಡಿದ ಮಾತಲ್ವ ಅಲ್ಲ. ವಿಪರೀತವಾದಂತಹ ಬುದ್ಧಿ ಬಂದವನನ್ನು ಆವರಿಸಿಕೊಂಡಿದೆ. ಸರ್ವನಾಶಕ್ಕದು ಹೇತುವಾಗಿದೆ. ಕಾಣಬಾರದೆ ಕಾಂಚನದ ಉಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಹೆಣ್ಣಿನ ಸೌಂದರ್ಯವನ್ನು, ಸೌಭಾಗ್ಯವನ್ನು ನಾವು ನಮ್ಮದು ಸೌಭಾಗ್ಯ ಅಂತ ಭಾವಿಸಿದೆ. ನಮ್ಮದು ಸೌಭಾಗ್ಯ ಅಲ್ಲ. ಬದುಕಿನಲ್ಲಿ ಬಂದುದಕ್ಕೆ ದೌರ್ಭಾಗ್ಯ. ನಮಗದು ಅರ್ಥವಾಗದೆ ಹೋಯಿತು. ದೌರ್ಭಾಗ್ಯವನ್ನೇ ಬಾಚಿ ಬಾಚಿ ಸೌಭಾಗ್ಯ ಸೌಭಾಗ್ಯ ಅಂತ ತುಂಬಿಸಿಕೊಂಡಿದೆ. ಈಗ ಒಂದೇ ಸಲಕ್ಕೆ ಆ ದೌರ್ಭಾಗ್ಯ ತೆರೆದು ನಿಂತು ನಮ್ಮ ನಾವು ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿ ನಿಂತಿದೆ. ಶಿವನೇ ಮಾಡಲೇನು? ಒಂದು ದಿನದ ಕೆಲಸಕ್ಕಾದರೆ 4 ದಿನ ಪಶ್ಚಾತ್ತಾಪ ಪಡಬಹುದು. ಜೀವನ ಪೂರ್ತಿ ಮಾಡಿದ ಕೆಟ್ಟ ಕೆಲಸಕ್ಕೆ ಪಶ್ಚಾತ್ತಾಪ ಮಾಡಲಿಕ್ಕೆ ಉಳಿದ ಆಯುಷ್ಯ ಸಾಕಾಗಿತ್ತು ನಮಗೆ. ಸಾಲು ಆಯುಷ್ಯದ ಅಂಚಿಗೆ ಬಂದು ನಿಂತಿದ್ದೇವೆ. ಆದ್ದರಿಂದಲೇ ಇನ್ನು ಯಾವ ಕಣ್ಣೀರಿಳಿಸಿದರೂ ಪ್ರಯೋಜನ ಇಲ್ಲ. ಎಷ್ಟನ್ನು ಹಂಬಲಿಸಿದರೂ ಉಪಯೋಗ ಇಲ್ಲ. ಅದಕ್ಕಾಗಿ ಒಡೆಯನಲ್ಲಿ ಅಪ್ಪಣೆಯನ್ನು ಕೈಕೊಡಿ ಇತ್ತ ಕಡೆಗೆ ಬಂದು ಯಾಕೆ ಈ ಸಾನ್ನಿಧ್ಯವನ್ನು ನಮ್ಮ ಪ್ರತ್ಯಕ್ಷವಾಗಿ ಕಣ್ಣಿಂದ ಕಾಣೋಣ. ಗಾಢಗರುವದು ನೋಡಿದ ನಾನು ಗಾಢಗರುವದಿಂದಲೇ. ಇಲ್ಲಿ 2 ಸಲ ಗಾಢಗರುವ ಬಂದು, ಒಂದು ನೋಡುವ ನನಗೆ ಬಂದ ಗಾಢಗರು. ನಾನು ರಕ್ತ ಬೀಳಲಿದ್ದೇನೆ, ಏನು ಬೇಕಾದರೂ ಮಾಡ್ತೇನೆ. ಆದರೆ ಇಲ್ಲಿ ಕುಳಿತಂತಹ ಆಕೆಯನ್ನು ನೋಡಿದ ಮೇಲೆ ಅರ್ಥ ಆಯಿತು, ನಮ್ಮದು ಕೇವಲ ಗಾಢಗರ್ವ ಮಾತ್ರ, ಯಥಾರ್ಥವಾದಂತಹ ಅಂತಸ್ವಾಸರನಾದದ್ದಲ್ಲ. ಗಾಢಗರ್ವದಿಂದ ಕುಳಿತುಕೊಳ್ಳಬಹುದಾದ ಅರ್ಹತೆಯನ್ನು ಹೊಂದಿದವಳಬಹುದು. ಹೌದು, ತಾನೇ ಸುಂದರ ಅನ್ನೋ ಹಾಗೆ ಪ್ರಪಂಚದಲ್ಲಿ ಬೀಗಿದ ಒಬ್ಬ ಕುರೂಪಿಗೆ ಮೊದಲಿಗೆ ಮಾಡಬೇಕಾದದ್ದು ಬುದ್ಧಿ ಮಾತಲ್ಲ, ಕನ್ನಡಿ ತೋರಿಸಬೇಕಾದದ್ದು. ಅದು ಗೊತ್ತಾಗ್ತದೆ. ಈಗ ಮಾಡುತ್ತಿರುವ ಕೆಲಸ ಅದನ್ನು ನಾವೇ ಬಲವಂತರು ಹೀಗೆ ಭಾವಿಸಿ ಕುರುಡುತನದಿಂದ ವ್ಯವಹರಿಸಿ ಮಾಡಿದ್ದು ನಡೆಯುತ್ತದೆ ಅನ್ನುವ ಮನೋವೃತ್ತಿಯಿಂದ ಸಾಗಿದ್ದಕ್ಕೆ ತಾನು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನೋಡುವ ನಿಮ್ಮ ಕತ್ತಿನ ಸಾಮರ್ಥ್ಯ ಏನು ಅನ್ನುವುದನ್ನು ಪರೀಕ್ಷಿಸೋಣ ಅನ್ನುವ ನಿರ್ಣಯದಿಂದ ಮುಂದೆ ಬಂದು ನಿಂತಿದ್ದಾಳೆ. ಶಿವನೇ ಮಾಡಲೇನು, ಕತ್ತು ಕೊಡುವುದೊಂದೇ ಇರುವುದು. ಆದರೂ ಈ ಹೊತ್ತಿಗೂ ನಮ್ಮ ಬುದ್ಧಿ ಒಂದು ಸಣ್ಣ ಪ್ರಚೋದನೆಯನ್ನು ಕೊಡ್ತಾವು. ನೋಡು ಕಲಿ ರಕ್ತ ಬೀಜ, ನೋಡು ಕಲಿ ರಕ್ತ ಬೀಜ, ಹೋಗಿ ನೀ ಮಾಡುವುದನ್ನು ಮಾಡು. ಹೌದು, ಒಂದು ಉಳಿದಿದೆ. ಒಡೆಯನ ಮುಂಭಾಗದಲ್ಲಿ ವಿನೀತ ಭಾವದಿಂದ ಕೇಳಿಕೊಂಡೆ. ಇಂದು ಅನ್ನ ಕೊಟ್ಟಾನು, ಇಂದು ವಸನ ಕೊಟ್ಟಾನು, ನಾಳೆಯ ತನಕ ವಸತಿ ಕೊಟ್ಟಾನು. ನನಗೆ ಆಯುಷ್ಯ ಕೊಡಲಿಕ್ಕೆ ಒಡೆಯನಿಗಾದರೂ ಆಗುವುದಿಲ್ವಲ್ಲ. ಆಯುಷ್ಯವನ್ನು ಕೊಡಬಹುದಾದಂಥ ಅರ್ಹತೆಯನ್ನು ಹೊಂದಿದ ಜಗದ ಒಡತಿ ಅನ್ನ ಕೊಡುವವನ ಮುಂಭಾಗದಲ್ಲಿ ವಿನೀತರಾಗಿ ವ್ಯವಹರಿಸ್ತೇವಂತೆ. ಮತ್ತು ಆಯುಷ್ಯ ಕೊಡುವವನ ಮುಂಭಾಗದಲ್ಲಿ ಅಡಿಗೆರಗಬೇಕೋ ಬೇಡವೋ, ಹೋಗಿ ಪಡ ಮಾಡೋಣ. Oh!
ಕೌಮಾರಿ ನಮೋ ನಮಃ. ರಕ್ತಬೀಜಕ್ಕೆ ಅಭಿವಾದನೆಗಳು. ಶುಭವಾಗಲಿ. ಅಮ್ಮ, ಏನು? ಕೊಡಮಟ್ಟಿದ್ದೇನೆ. ನಿನ್ನ ಮುಂಭಾಗದಲ್ಲಿ ನನ್ನ ಅನಿಸಿಕೆಯನ್ನು ಆಡುವುದಕ್ಕೆ ಅವಕಾಶ ಕೊಡಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದೇನೆ. ಅವಕಾಶವಿದೆ. ಒಡೆಯನ ಅಪ್ಪಣೆಯನ್ನು ಕೈಗೊಂಡು ಬಂದೆ. ಬರುವಾಗ ಇದ್ದದ್ದು ಆ, ಹೋರಾಟ ಮಾಡಿ ಅದು ಕರ್ಕೊಂಡು ಹೋಗುವ. ಆದರೂ ಮನಸ್ಸಿನ ಮೂಲೆಯಲ್ಲಿ ಒಂದು ಭಾವ ಏನು? ಜಾಗೃತ ಆಯ್ತು. ಹೇಳು. ಹೋರಾಟ ಅಲ್ಲ ರಕ್ತ ಬೀಜ. ಬದುಕಿನ ಹೋರಾಟದಲ್ಲಿ ನೀ ಕಲಿಬೇಕಾದದ್ದು ಬಹಳ ಇದೆ. ಒಟ್ಟಿಗೆ ಒಂದು ಅಂದಣ ಹಿಡ್ಕೊಂಡು ಹೋಗುವುದು. ಇದ್ದದ್ರಲ್ಲಿ ಚಂದದ ಅಂದಣವನ್ನು ಬಿಟ್ಟುಕೊಂಡೇ ಬಂದಿದ್ದೆ. ಕುಂದಣದಿಂದಲೇ ಸಿದ್ಧವಾದದ್ದು. ನಿನ್ನ ಮಡಿ ಕೆಡುವುದಿಲ್ಲ, ನಿನ್ನ ಶುದ್ಧತೆಗೆ ಕೊರತೆ ಬರುವುದಿಲ್ಲ. ನಿನಗೆ ಕಾಂಚನದ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಬಹುದಾದದ್ದು, ಬಂಗಾರದ ಪಲ್ಲಕ್ಕಿಯಲ್ಲಿ ಕುಳಿತದಿಂದಾಗಬಹುದಾದ ನಷ್ಟ ಏನೂ ಇಲ್ಲ. ಅದು ತನ್ನಷ್ಟಕ್ಕೆ ತೂಗುತ್ತದೆ. ಇದನ್ನು ಹೊತ್ತು ನಾವು ಮುಂದಕ್ಕೆ ಸಾಗುತ್ತೇವೆ. ನಮ್ಮ ಒಡೆಯನೊಂದಿಗೆ ನಿನ್ನ ವಿವಾಹವನ್ನು ನಡೆಸಿ ಜೀವನ ಸಾರ್ಥಕ್ಯವನ್ನು ಹೊಂದಬೇಕನ್ನುವಂತಹ ಉದ್ದೇಶ. ಉರಿಗಿಡೀ ಚಪ್ಪರ ಹಾಕಿ ವೈಭವದ ತೋರಣ ಕಟ್ಟಿ ಬಹಳ ವಿಜೃಂಭಣೆಯಿಂದ ಒಂದು ಶುಂಭ ಕಲ್ಯಾಣ ನಡೆಸಬೇಕು ಅಂತ ಯೋಚನೆಯಲ್ಲಿ ಬಂದಿದ್ದೇನೆ. ಇಷ್ಟರವರೆಗೆ ಆಗದ ಪ್ರಸಂಗ ಅದು. ಶೋಣಿತಾ ನಗರದಲ್ಲಿ ದೃಢ ಬ್ರಹ್ಮಚಾರಿಯಾಗಿ ಇದ್ದಾನೆ. ನೋಡು, ಒಂದು ಶುಂಭ ಕಲ್ಯಾಣ ಪ್ರಸಂಗ ಆಗಲಿ. ನೀನು ಮನಸ್ಸು ಮಾಡು. ಬರಬೇಕಮ್ಮ, ಬರಬೇಕು. ಅಂತೂ ಇಂತೂ ನಿನ್ನ ಭಾವದಿಂದ ಒಂದು ವಿಷಯ ಅಂತೂ ಸ್ಪಷ್ಟವಾಗಿದೆ. ಏನಮ್ಮ? ಈವರೆಗೆ ಸಾಗಿ ಬಂದ ಪ್ರದರ್ಶನಕ್ಕೊಂದು ಪೂರ್ಣ ವಿರಾಮವನ್ನು ಕೊಟ್ಟು ಹೊಸ ಪ್ರಸಂಗದ ಪ್ರದರ್ಶನಕ್ಕೆ ಮುಂದಾಗಬೇಕು ಅಂತ ನೀನು ಮನಸ್ಸು ಮಾಡಿದ್ದಿ. ಯಾಕು ಅಂತ ಕಾಣ್ತದೆ. ಇಷ್ಟರವರೆಗೆ ಆದದ್ದು ಇದುವೇ. ಯಾವಾಗ ನೋಡಿದ್ರು ಹೋರಾಟ, ಹೊಡೆದಾಟ. ದೇಶ ದೇಶಗಳ ಮೇಲೆ ಅಭಿಯೋಗವನ್ನು ಗೈದ ಕಾಲಕ್ಕೆ ಸಿಂಹಾಸನರೂಢರಾಗಿದ್ದಂತಹ ಅರಸು ಮಕ್ಕಳನ್ನ ಕೆಳಗೆಳೆದು ಹಾಕಿ ಅವರ ಎದೆಗೆ ಮೆಟ್ಟಿದ ಕಾಲು ಇಂದು ನನ್ನ ಸಮ್ಮುಖದಲ್ಲಿ ಮಂಡಿಯೂರಿದೆ. ನಿಮ್ಮ ಉಪಸ್ಥಿತಿಯಲ್ಲಿ ಸ್ವರ ಎತ್ತಿದ ಕತ್ತು ಹಿಸುಕಿದ ಕಾಲಕ್ಕೆ ಉಪಯೋಗಿಸಲ್ಪಟ್ಟ ಕೈಗಳು ಇಂದು ಜೋಡಿಸಲ್ಪಟ್ಟಿವೆ. ತಲೆ ಎತ್ತಿ ಬೀಗಿದವರ ತಲೆಯನ್ನು ಸಾಲು ಸಾಲಾಗಿ ಕತ್ತರಿಸಿದ ನಿಮ್ಮ ಬಲವಾದ ಪ್ರಬಲವಾದ ಪರಾಕ್ರಮ ಇಂದು ನೆಲಸಮವಾಗಿದೆ. ಈಗ ಸ್ವಲ್ಪ ಪಾತ್ರ ಪ್ರಸ್ತುತಿಯಲ್ಲಿ ಬದಲಾವಣೆ ಮಾಡುವ ಬೇಕಾಗ್ತದೆ. ಹಿಂದಿನದ್ದೇ ಈಗಲೂ ಆಯಿತು ಅಂತ ಅದೇ ವ್ಯತ್ಯಾಸ ಗೊತ್ತಾಗುವುದಿಲ್ಲ ನೋಡು. ಹಾಗಂತ ಪ್ರಸ್ತುತಿಯಲ್ಲಿ ದಕ್ಕಬಹುದಾದ ಪರಿಣಾಮ ಏನೆನ್ನುವುದನ್ನು ಯೋಚಿಸಬೇಕಾಗ್ತದೆ. ರಕ್ತ ಬೀಜ ಬದುಕಿನಲ್ಲಿ ಅದೃಷ್ಟವಾದಂತಹ ಫಲವೇನಿದೆಯೋ ಅದನ್ನು ಬಳಸಿಕೊಂಡು ತನ್ನನ್ನು ತಾನು ಸ್ಥಾಪಿಸುವಲ್ಲಿ ನಿನ್ನೊಡೆಯನಾದಂತಹ ಶುಂಭ ಪ್ರಪಂಚದಲ್ಲಿ ತನಗೆ ಸರಿಸಮಾನರಾದ ಸಾಧಕರು ಇನ್ನೊಬ್ಬರಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾನೆ. ಅವನನ್ನು ಸಮಯ ಸಾಧಕ ಅಂತ ಲೋಕ ಹೇಳಿ ಬುದ್ಧಿಯನ್ನು ಮನಸ್ಸನ್ನು ಎಷ್ಟರ ಮಟ್ಟಿಗೆ ಒಬ್ಬನಿಗೆ ಬಳಸಿಕೊಳ್ಳಬಹುದು ಅನ್ನುವುದಕ್ಕೆ ದೃಷ್ಟಾಂತವೇ ಶುಂಭ. ನಾನು ಅದಕ್ಕೆ ಅರ್ಥ ಮಾಡಿಕೊಂಡದ್ದು ಬೇಕಾದಂತೆ ತನಗೆ ಸಮಯವನ್ನು ಸಾಧಿಸಿಕೊಳ್ಳಬಹುದು ಸಮರ್ಥ ಅಂತ. ನೀನು ಬೇರೆ ಅರ್ಥದಲ್ಲಿ ಅವನನ್ನು ಸಮಯ ಸಾಧಕ ಅಂತ ಹೇಳಿದಾಗ ತನ್ನ ಅಸ್ತಿತ್ವಕ್ಕೆ ಬೇಕಾಗಿ ಉಳಿದವರ ಜೀವನವನ್ನು ಹಾಳುಗೆಡಹಿದ ಸಾಧಕನೇ ನಿನ್ನೊಡೆಯ ಶುಂಭ. ಆ ಸಮಯ ಸಾಧನೆಯ ಬಗೆಗಾಗಿ ಆಡಿದ್ದು ನಾನು. ಸಮಯವದು ಕಾಲವಾದು ತನಗೆ ಅನುಕೂಲವಾಗಿರಲಿ ಅನ್ನುವ ಹಾಗೆ ಸ್ವಾರ್ಥದಿಂದಲೇ ಬದುಕು ಕಟ್ಟಿಕೊಂಡವನಿಗೆ ಶುಂಭ ಅಂತ ಹೆಸರು. ತಾ ಎಸಗಿದ ಕರ್ತವ್ಯಗಳಲ್ಲಿ ಕೇವಲ ಮನಸ್ಸನ್ನು ಉಪಯೋಗಿಸಿದನೇ ಹೊರತು ತಾನು ಗೈದಂತಹ ಕರ್ತವ್ಯಗಳನ್ನು ಅವಲೋಕಿಸುವಲ್ಲಿ ಬುದ್ಧಿಯ ವಿಕ್ರಯವನ್ನೇ ಮಾಡಲಿಲ್ಲ ನೋಡು. ಅವನಿಗೆ ಹಿಂದಿನದ್ದಕ್ಕೆಲ್ಲ ಬುದ್ಧಿ ಓಡಿಸಲಿಕ್ಕೆ ಸಮಯ ಇಲ್ಲುಂಟಲ್ಲ, ಮುಂದಿನದರ ಬಗ್ಗೆ ಓಡಿಸುವುದು. ಆದ್ರೂ ಬುದ್ಧಿಯನ್ನು ಸರಿಯಾಗಿ ಓಡಿಸಿ ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಾನೆ. ಹಿಂದೆ ನೋಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಮ್ಮ ಹತ್ರ ಎಲ್ಲ ಬಹಳ ವಿಶ್ವಾಸ ಉಂಟು. ಒಡೆಯನ ಅಸ್ತಿತ್ವವನ್ನು ಸ್ಥಾಪಿಸುವಲ್ಲಿ ಹಂತ ಹಂತವಾಗಿ ಸಾಗಿ ಬಂದ ಸಾಲು ಸಾಲು ಮಂಡೆಗಳನ್ನು ಕತ್ತರಿಸಿದ ನೀನಾದರೂ ಇನ್ನು ನಿನ್ನ ಶಿರವನ್ನು ತೆತ್ತಾದರೂ ಒಡೆಯನ ಆಜ್ಞೆಯನ್ನು ವಹಿಸಿ ಅವನ ಮನಸ್ಸಿನ ಅಭಿಲಾಷೆಯನ್ನು ಪೂರ್ತಿಗೊಳಿಸ್ತೇನೆ ಅನ್ನೋ ಅಭಿಲಾಷೆಯಿಂದ ಈ ಕಡೆಗೆ ಬರ್ತಿ ಅಂತಾದ್ರೆ ನಿನ್ನನ್ನು ಮೆಚ್ಚಲೇಬೇಕು. ಕಲಿ ರಕ್ತ ಬೀಜಾನೇ ಹೌದು ದಿಟ. ಅಯ್ಯ ತಾನಾಗಿ ಬರಲಿಲ್ಲ, ತನ್ನವರನ್ನೆಲ್ಲ ಕಳುಹಿಕೊಟ್ಟ, ನನ್ನ ಕೈಯಿಂದಲೇ ಹಂತ ಹಂತವಾಗಿ ಕೊಲ್ಲಿಸಿದ. ಇನ್ನೂ ಬಾರದೆ ನನ್ನ ಪಂಥಕ್ಕೆ ಬೆದರಿ ಮನೆಯೊಳಗೆ ಕುಳಿತಿರುವ ಅಲ್ಪನ ನಪಗಳ್ವರಣ ಹೇಳಿ
ಸರ್ವ ಶಬ್ದ ಮಾತ್ರ ಸರಾಯದಲ್ಲಿ ಕೆಳಹಿ ಸಪ್ತ ಮಾತುಗಳನ್ನು ಆಚರಿಸುತ್ತೇನೆ. ಆಶ್ಚರ್ಯವೇ ಸರಿ, ಆಶ್ಚರ್ಯವೇ ಸರಿ. ಬ್ರಾಹ್ಮಿ, ವೈಷ್ಣವಿ, ಮಾಹೇಶ್ವರಿ, ಇಂದ್ರಾಣಿ, ವಾರಾಹಿ, ಕೌಮಾರಿ ಸಪ್ತ ಮಾತುಗಳನ್ನು ಬಳಸಿಕೊಂಡು ಅಷ್ಟ ದಿಕ್ಕುಗಳಿಂದ ಆವರಿಸಿ ಯುದ್ಧಕ್ಕಾಗಿ ಮುಂದಾದೆ. ಇಂದ್ರಾಣಿಯಿಂದಲೇ ವಜ್ರಾಘಾತ. ಇದು ನನ್ನ ಮಗನಿಂದ ದತ್ತವಾದ ಸಂಪಾದನೆ. ನಾ ಮುಂದು ತಾ ಮುಂದೆನ್ನುವ ಹಾಗೆ ಇಂದ್ರಾಣಿಯಿಂದಲೇ ಬಿದ್ದ ವಜ್ರಾಘಾತ. ಸುರೀತಲ ರಕ್ತದ ಹನಿ ಹುಟ್ಟಿಕೊಳ್ಳುತ್ತಿವೆ ಉತ್ಪಾತ ಪಿಂಡಕ್ಕೆ ಬೇಕಾಗಿ ನೀಲವಾದ ರಸನೆಯನ್ನೇ ಚಾಚಿ ರಕ್ತೇಶ್ವರಿ ಸತ್ಯದ ಮಣ್ಣು ಪುಣ್ಯಕ್ಷೇತ್ರ ಹಿಂಚಿತ್ತಿ ಪುಣ್ಯ ಜಾಗಡು ಲೋಕದ ಪೇಂಜ ಎನ್ನ ಸೇವೆ ಮಲ್ಪಡ ಪಡ ನೆರವರಿಕೆ ಮಲ್ತೊಂಡರತೆ ಇನಿ ಕನಗ ನಿಖಿಲಗ ಐನಿ ಅದು ಕೈಗೂಡಾದು ಕೊರಿಯೆ ನಿಖಿಲ ಕರ್ತಿಜ್ಜಿ ಸೇವೆನು ಗೆಜ್ಜ ಸೇವೆ ರೂಪಡಿ ಯಾರು ಸ್ವೀಕಾರ ಮಲ್ತೊಂಡೆ ಲೋಕದ ಪೇಂಜ ಎಂಕ್ ನಿರ್ತಮಲ್ಲ ಸೇವೆ ಓಲೈಕಿ ಅವೇ ಸಂತೋಷ ಅಂಡು ತೃಪ್ತಿ ಅಂಡು ಸಮಾಧಾನ ಅಂಡು ಸೇವಾ ಕರ್ತುಲೇ ಪಂಜಾನಂಜಿ ಕಾಲಡು ಕಷ್ಟಪತ್ತಂಜಿ ಬರ್ತುಡು ಅಪ್ಪೇ ಅಂತ ನೆತ್ತಿರತ್ತೆ ತೋಜ ಅಂದ್ರೆ ಕೈ ಕೊರ್ದು ನಿಕ್ಲೆ ರಕ್ಷಣೆ ಮಾಡ್ತೆ ಹತ್ತಂಜಿ ಕಷ್ಟ ಮಾಡ್ತಾ ಮೈಂದ್ರಕ ಪರಿಹಾರ ಮಾಡ್ತೆ
ಜೀವನ ಉದ್ದಗಲ ಸುಖ ಶಾಂತಿ ನೆಮ್ಮದಿನ ಕೊರಿಯೆ ಸಂತೋಷ ಆಡತ್ತೆ ಸೇವಾ ಕರ್ತಲೆ ಸತ್ಯ ಧರ್ಮ ನ್ಯಾಯ ನಿಷ್ಠೆ ನಡ್ತದ ಬಲ್ಲೆ ವಾ ಪರ್ತುಗಳ ಎಲ್ಲನ ಮದ ಪಾಡೆ ವಾ ಪರ್ತುಗಳ ಅಪ್ಪೇ ಅಂದ್ರೆ ತಾಂಡ ಜೋಕಲ ಅಪ್ಪೆ ವಾರಿದ್ರೆ ಅಕ್ಷರ ಬರ್ತದ ಬರಡು ಅವೇ ಲೆಕ್ಕ ನಿಕ್ಕ ನಿರಲಾದು ನಿಕ್ಕ ಬೇರೆ ಸಾಯದು ಯಾನಿಪ್ಪುವೆ ಎನ್ನ ನಮ್ಮದು ಗೊತ್ತಾರ್ದಂಡ ನಿಕ್ಕ ಇಲ್ಲಲು ಧನಲಕ್ಷ್ಮಿ ಆದು ಐಶ್ವರ್ಯ ಲಕ್ಷ್ಮಿ ಆದು ಭಾಗ್ಯಲಕ್ಷ್ಮಿ ಆದು ಅನ್ನಪೂರ್ಣೇಶ್ವರಿ ಆದು ಸಂತಾನ ಲಕ್ಷ್ಮಿ ಆದು ಒಂಜಿತ್ರ ಪತ್ತಾದು ಪತ್ತಿತ್ರ ನೂದಾದು ನೂದಿತ್ತೋ ಸಾರಾದು ಯಾನ ರಕ್ಷಣೆ ಮಾಡ್ಕೋಪೆ ಯಾನ ಕಾಕುದವಪೆ ಏನ ನಮ್ಮೊಂದು ಬಲ್ಲೆ ಪತ್ತೊಲ್ಲೆ ಬೂಳ್ಯ ಸೇರಿಗಾರೆ ಸಂತೋಷ ಅಂಡಾಯೆ ಅಪ್ಪೆನ ಬಾರಿ ಪೊರ್ಲು ನಲಿಪಾಯರೆ ಅಪ್ಪೆನ ಮನಸ್ಸಿಗೆ ತೃಪ್ತಿ ಅಣ್ಣವೇ ಆಟ ಕೋಲ ನೇಮ ಜಾತ್ರೆ ಇಂಚಿತ್ರ ಪುಣ್ಯ ಜಾಗೆ ಬೋದು ದೇವರ ಸೇವೆಲು ಶ್ರದ್ಧಾ ಭಕ್ತಿ ಮಲ್ತದುಲ್ಲತೆ ಇನಿ ಮುಟ್ಟದಕ್ಕೆ ಯಾರು ಕೈ ಬಿಡ್ತಿಜಿ ಒಯ್ಕಲ ಕಮ್ಮಿ ಮಲ್ತಿಜಿ ಅವೇ ಯಾನುಲ್ಲೆ ಪಿದಾಟ್ನಂಚೆ ಪೊರ್ತುಡು ಅಪ್ಪೇ ಎನ್ನ ನೆನವರಿಕೆ ಮಲ್ತಾರ್ದಲ್ಲ ನಿಕ್ಲೆ ಬೆರೆಸಾಯಲು ನಿಕ್ಲ ನಿರಳಾದ ಯಾದಪ್ಪೆ ಅರಕಲ ಮರೆಯಲ್ಲ ನಿಕ್ಲೆ ನಿರಂತರವಾದ ಕಾರ್ಯಕ್ರಮ ತಿಕ್ಕಲಕ ಯಾನ ಅನುಗ್ರಹ ಮಾಡ್ಬೇ ಯಾನುಲ್ಲೆ ಓಡಿಯಾಡೆ ಪದೊಲ್ಲೆ ಬೂಳ್ಯ ಧೈರ್ಯ ಮಾಡ್ತಾರೆ ಸಂತೋಷ ಅಂಡಾವೆ ಅಪ್ಪನ ಸೇವೆಯಲ್ಲಿ ಮಲ್ತದುಲ್ಲ ಅಳ್ತೆ ಇನ್ನು ಕೋಡೆ ತವೇತು ಸಮೇಡ್ದಿದ್ದಿ ಶ್ರದ್ಧಾ ಭಕ್ತಿರು ಎನ್ನ ಸೇವೆ ಮಲ್ತದುಲ್ಲಾರು ಒಯ್ಕಲಾದ ಕಡಿಮೆ ಮಲ್ತಜಿ ಕೈ ಬಿಡ್ತಜಿ ಅದು ತನದುಂಬುಲಂಜಿ ನಮ್ಮದು ಮಾತ್ರ ಅಂತಾಂಡ ಪೋಯಿನವಳು ಬತ್ತಿನ ಉತ್ನಲು ಕೊಲ್ಲವಳು ಒವ್ಯಾ ಒಂಜೆ ತೊಂದರೆ ಬರಾದ ಲೆಕ್ಕ ಮುಡಿತಿಬೂ ಬಾಡಾದ ಲೆಕ್ಕ ಬೆರಿಸಾದ ಯಾದುಲ್ಲೇ ಅಲೇ ಇರ್ನ ಕೈಟ್ ಧನಲಕ್ಷ್ಮಿ ಆದಿನ್ನೆಂತೋ ಸಂತೋಷ ಅಂದಿಲ್ಲ ಪರಂಪರೆ ಬತ್ತರಂಜಿನ ಉದ್ಯೋಗ ಕೈ ಬಿಡಿಚಾರತ್ತೆ ಐನೇ ಮುಂದುವರಿಸ ಬರ್ತಾರೆ ಅಪ್ಪೆ ಈನ ಸೇವೆ ನನ್ನ ನಿರಂತರವಾದ ಬೋಡು ಏನೋ ನಮ್ಮದು ಬತ್ರ ಅಂತಂದಾಂಡ ಈರ ಪಾಲ್ಗೊವೇ ಒಂದು ತೊಂದರೆ ಬರ್ತ ಕಷ್ಟ ಬರ್ಪಂಚ ಬರ್ತಡು ಪರ್ಸಲಕ ಬರ್ಪೆ ಮಹಿಂದಲಕ ಪರಿಹಾರ ಬರ್ಪೆ ಕಣ್ಣಿಗೆ ಬರ್ಪೆ ಕಣ್ಣ ಸೀಮೆಗೆ ಬರ್ಪಲೆಕ್ಕ ಬರ್ಪೆ ಯಾಗುಲ್ಲೇ ನಮ್ಮೊಂದು ಮೇಲೆ ಪತ್ತೊಂದೇ ಮೂಲ್ಯ ಅರ್ಥಗಾರ್ರೆ ಸಂತೋಷ ಅಂಡಾವೆ ಅಪ್ಪನ ಸೇವೆನು ಶ್ರದ್ಧಾ ಭಕ್ತಿ ಮಲ್ತದು ನಡತೆ ಓಡ್ಯಾಡೆ ಯಾಗುಲ್ಲೇ ಒವ್ವೆ ಪೊರ್ತರು ಎನ್ನ ನೆನವರಿಕೆ ಮಲ್ತ ಅಂತದಾಂಡ ಈನ ಒಟ್ಟು ಸೂಚಿ ಒಟ್ಟು ನೂಲು ಬತ್ತಿಲೆಕ್ಕ ಬೆತ್ತ ಒಟ್ಟು ಕಂಜಿ ಬತ್ತಿಲೆಕ್ಕ ಶರೀರದ ಒಟ್ಟು ನಿರಲು ಬತ್ತಿಲೆಕ್ಕ ಯಾನುಲ್ಲೆ ಓಡಿಯಾಡೆ ಧೈರ್ಯ ಮಾಡ್ತೋನ್ಲೆ ಬತ್ತೋನ್ಲೆ ಬುಳಿಯ ಭಗವಂತನೇ ವಿಷಗಳಿಗೆ ಬತ್ತದುಂಡತ್ತೆ ಅಮೃತಗಳಿಗೆ ಹೋಗುಂಡತ್ತೆ ಕಾಯನ ಬಿಡ್ದು ಮಾಯನ ಸೇರೋಡು ಐಕೆ ತುಂಬಾದು ಲೋಕದ ಅಪ್ಪ ಏನೈತೆ ಹೆಂಗ್ ಬೇರೆ ಬಂದ ವ್ಯವಸ್ಥೆ ಬನ್ನಿ ಮಲ್ತಾರೆ ಸಂತೋಷ ತುಮಾರೇ ಕೊರಪೆ ಇನ್ನೊಂದು ಬಾರಿ ಇವಳನ್ನು ಕಣಕುವುದಕ್ಕೆ ಹೋದವೆಂದಾದರೆ ಅರುಣಾಸುರಾದನನ್ನ ಸಾವು ಖಂಡಿತ. ಆದರೆ ಒಂದಲ್ಲ ಒಂದು ದಿನ ಅರುಣಾಸುರ ಯೋಗ್ಯತೆ ಏನುವೆಂದು ಅವಳಿಗೆ ತಿಳಿಸಲೇಬೇಕು. ಆದರೆ ಅಲ್ಲಿವರೆಗೆ ಬದುಕಿ ಉಳಿಬೇಕಲ್ಲ. ಅವರನ್ನು ಗುರುಗಳಿದ್ದ ಶುಕ್ರಾಚಾರ್ಯರು ಗುರು
ನಿನ್ನ ಮುಂದೆ ನಿನ್ನ ಎದುರಿಗೆ ಬಂದವ ಶುಂಭ ಸಾಮರ್ಥ್ಯದಲ್ಲಿ ಹೋರಾಡು, ಇಲ್ಲದಿರೋ ನಿನ್ನ ಕೈ ಕಾಲಲ್ಲಿ ಒಂದಾದ ತುಟಿಯನ್ನೆರಡಾಗಿಸಿದೆಯಾದ ಜಾಗ್ರತೆ ನಾ ಕೈಗೊಂಡ ಧರ್ಮ ಯಜ್ಞದ ಕೊನೆಯ ಬಲಿಪಶು ನೀನು. ಅದು ಹೇರಬೇಕು.
ಮನೆ ಹೊರಗಡೆ ನನ್ನನ್ನು ಪ್ರತ್ಯಕ್ಷಗೊಳಿಸಿ ಮಹಿಷವಧೆಯನ್ನು ಸಾಧ್ಯವಾಗಿಸಿದ ಕಾಲ. ಆ ಬಳಿಕ ನಾನೇ ಒಲಿದು ಶುಂಭ ನಿಶುಂಭರ ವಧೆಯನ್ನು ಮಾಡಿ ಪೂರೈಸಿಕೊಟ್ಟಿದ್ದೇನೆ. ಅಸುರರ ಬಾಧೆಯದು ಅತಿ ದೂರವಾಗಿದೆ. ಈ ಭ್ರಮೆಯಿಂದ ನೀ ಬದುಕುವುದು ಬೇಡ. ವ್ಯಕ್ತಿಯೊಬ್ಬನ ಅಂತರಂಗದಲ್ಲಿ ಸುಪ್ತ ಸ್ಥಿತಿಯನ್ನು ಹೊಂದಿರಬಹುದಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಷಟ್ ವಿಕಾರಗಳು ಜಾಗೃತ ಸ್ಥಿತಿಯನ್ನು ಹೊಂದಿದವಾಗ ವ್ಯಕ್ತಿಯಾದವ ಅದರ ಸುಳಿಗೆ ಸಿಲುಕಿ ಬದುಕಿನಲ್ಲಿ ಪತನವನ್ನು ಹೊಂದುತ್ತಾನೆ ಹೊರತು ಉತ್ಕರ್ಷೆಯನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಅಂತಹ ವಿಷಮ ಸ್ಥಿತಿ ನಿನ್ನ ಬದುಕಿನಲ್ಲಿ ಬಂದಡೆಸಿದ ಕಾಲಕ್ಕೆ ವಿಚಲಿತನಾಗದ ಮುಂದೇನು ಗತಿ ಹೀಗೆನ್ನುವ ಹಾಗೆ ಯೋಚಿಸುವುದು ಬೇಡ. ತನ್ನ ಚಿತ್ತ ಕುಂಡವನ್ನೇ ಮತಿಸಿದವಾಗ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನಾನೇ ಒಲಿದು ನಿನಗೆ ಸೂಕ್ತವಾದ ಪಥ ನಿರ್ದೇಶನವನ್ನು ಮಾಡುವುದಕ್ಕಿದ್ದೇನೆ. ಅದು ನಾಲ್ಕು ಲೋಕದ ಪೀಠವುದು ತೆರವಾಗಿದೆ, ನಿನಗಾಗಿ ಸಿದ್ಧವಾಗಿದೆ ಮಗನೇ. ಮಹದಾಶಿ ಹೊಂದಿದೆ ಏನದು? ನಿನ್ನ ದಿವ್ಯ ಮನೋಹರ ರೂಪವನ್ನು ಅನುದಿನವ ಕಣ್ತುಂಬಿಸಿಕೊಳ್ಬೇಕೆಂಬ ಹಾಗೆ ಈಡೇರಿಸುವೆ. ನೀನು ಕೇಳುವುದು ಹೆಚ್ಚೆ, ನಾನು ಪೂರೈಸಿಕೊಳ್ಳುವುದು ಹೆಚ್ಚೆ. ಈ ಬಗೆಯಿಂದ ಕಾಣಸಿಗುವಳು ನಾನಲ್ಲ. ಆದರೂ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ದ್ವಾಪರದಂದು ಯಶೋಧಾ ಗರ್ಭ ಸಂಭವಳಾಗಿ ನಂದಗೋಪನ ಮನೆಯಲ್ಲಿ ಮಾಯಿ ಎಂಬ ಅಭಿಧಾನದಿಂದ ನಾನು ಹುಟ್ಟಿ ಬರುವುದಕ್ಕಿದ್ದೇನೆ. ಸರಿ. ಆ ವೇಳೆ ಶುಂಭ ನಿಶುಂಭರೆನ್ನುವ ಮತ್ತಿರರು ದಾನವರ ಸಂಹಾರವನ್ನು ನಡೆಸಿ ವಿಂಧ್ಯಾಚಲ ಮಾಯಾಗಿ ನಿಂತು ಭಕ್ತರನ್ನು ನಾವು ಉದ್ಧರಿಸುವುದಕ್ಕಿದ್ದೇನೆ. ಆ ಬಳಿಕ ಸಾಧು ಸಜ್ಜನರಿಗೆ ಕಷ್ಟವನ್ನೇ ಕೊಡಬಹುದಾದ ಪ್ರತಿತನಾಮಕರಾದ ಅಸುರರನ್ನೇ ಮಾಡು ರಕ್ತದಂತಿಕ ಈ ಅವತಾರದಲ್ಲಿ ನಾ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಆ ಬಳಿಕ 100 ವರ್ಷಗಳ ಕಾಲ ಪ್ರಪಂಚವನ್ನು ಕ್ಷಾಮ ಆವರಿಸುವುದಕ್ಕುಂಟು ಕಂದ. ನೊಂದು ಬೆಂದು ಕಣ್ಣೀರಿಳಿಸುವ ಮಂದಿಗಳ ಉದ್ಧಾರಕ್ಕೆ ಬೇಕಾಗಿ ಕರುಣೆಯ ಕಣ್ಣುಳ್ಳ ಶತಾಕ್ಷಿ ಈ ಅವತಾರದಲ್ಲಿ ನಾ ಕಾಣಿಸಿಕೊಳ್ಳುತ್ತೇನೆ. ಆ ವೇಳೆ ನನ್ನಿಂದಲೂ ಉತ್ಪನ್ನವಾಗಬಹುದಾದ ಕಾಯಿ ಪಲ್ಯಗಳಿಂದ ಲೋಕದ ಮಂದಿಗಳು ತಮ್ಮ ಉದರ ಪೋಷಣೆಯನ್ನು ನಡೆಸಲಿ. ತಪ್ತ ಮಾನಸರಾದ ಅವರೆಲ್ಲವರು ನೆರಹಿ ಶಾಕಂಬರಿ ಈ ರೂಪದಿಂದಲೇ ನಿತ್ಯವೂ ನನ್ನ ಆರಾಧಿಸಲಿ, ಪೂಜಿಸಲಿ. ಬಳಿಕ ಶತಾಕ್ಷಿ ಅವತಾರದಲ್ಲಿ ದುರ್ಗಮನಾಮಕನಾದ ಅಸುರನನ್ನೇ ಮಾಡಿ ದುರ್ಗಾದೇವಿಯಾಗಿ ನಾನು ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಘೋರದಾನವರ ಸಂಹಾರವನ್ನೇ ನಡೆಸಿ ಮುನಿಗಳ ಉದ್ಧಾರಕ್ಕೆ ಬೇಕಾಗಿ ಭೀಮಾದೇವಿಯಾಗಿ ನಾನು ಅವತರಿಸಿಕೊಳ್ಳುವುದಕ್ಕಿದ್ದೇನೆ. ನೋಡಿದೆಯಾ, ಸಮರ ಭೂಮಿಯಿಂದ ತಲೆಮರೆಸಿಕೊಂಡಿದ್ದಾನೆ ಶುಂಭನಾಮ ಅತ್ಯಾರುಣದ ಅವನ ವಧೆಗೆ ಬೇಕಾಗಿ ಬರುವ ವೈವಸ್ವತ ಮನ್ವಂತರದ 28ನೇ ಚತುರ್ಯುಗದ ಕಲಿಯುಗದ ಆದಿಭಾಗದಂದು ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಾವು ಆವಿರ್ಭವಿಸಿಕೊಳ್ಳುವುದಕ್ಕಿದ್ದೇನೆ. ಷಟ್ಪದಿಯ ಭ್ರಮರವೇ ನಾನಾಗಿ ಭ್ರಾಮರಿ ಎಂಬ ಅಭಿಧಾನದಿಂದ ಅರುಣನ ಪ್ರಾಣವನ್ನೇ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸುವುದಕ್ಕಿದ್ದೇನೆ. ದೇವತೆಗಳಾದ ನೀವೆಲ್ಲವರು ಒಂದಾಗಿ ಹರಿಹರ ಬ್ರಹ್ಮಾದಿಗಳು ಸೇರಿ ಮನಮುನಿಗಳು ಜೊತೆಯಾಗಿ ವಿಧ ವಿಧವಾಗಿ ಭಕ್ತಿಯಿಂದ ನನ್ನನ್ನು ಸ್ತೋತ್ರ ಮಾಡಿದ್ದೀರಿ. ಮುಂದಿನ ಪ್ರಪಂಚದ ಮಂದಿಗಳು ಇದೇ ತೆರನಾಗಿ ನಿತ್ಯವರು ನನ್ನನ್ನು ಆರಾಧಿಸಿರುವಂತಾದ್ರೆ ಕಷ್ಟ ಬಂದ ಕಾಲಕ್ಕೆ ಕಾಳಿಕಾ ಸ್ವರೂಪದಿಂದಲೂ ನಷ್ಟವಾದಾಗ ಮಹಾಲಕ್ಷ್ಮಿ ರೂಪದಿಂದಲೂ ಸೂಕ್ತವಾದ ವಿವೇಕಕ್ಕೆ ಬೇಕಾಗಿ ಸರಸ್ವತಿ ರೂಪದಿಂದಲೂ ಅನುಗ್ರಹವನ್ನು ನಾನು ಒದಗಿಸಿಕೊಡ್ತೇನೆ. ಲೋಕ ಮಂಗಳವನ್ನು ಕಾಣಲಿ. ಭದ್ರಂ ಶುಭಂ ಮಂಗಳಂ. ನಮಗೊದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಮಹಾತಾಯಿ ವಿಧ ವಿಧವಾದ ರೂಪನ ತಾಳುವುದರ ಮೂಲಕ ದೈತ್ಯರನ್ನು ಸಂಹರಿಸಿ ನಮಗೆಲ್ಲವರಿಗೂ ಕ್ಷೇಮವನ್ನು ಒದಗಿಸಿಕೊಟ್ಟಿದ್ದಾಳೆ. ಇದೇ ತಾನೇ ಶ್ರೀದೇವಿಯ ಪುಣ್ಯ ಚರಿತ್ರೆ ಅರ್ಥಾತ್ ಶ್ರೀದೇವಿ ಮಹಾತ್ಮೆ ಅನ್ನುವಂತಹ ಪುಣ್ಯ ಆಖ್ಯಾನವನ್ನ ರಸ್ತೆಯಲ್ಲಿ ಯಾರು ಆಡಿಸ್ತಾರೋ, ಯಾರು ನೋಡ್ತಾರೋ, ಯಾರು ನೋಡಿಸುತ್ತಾರೋ, ಯಾರು ಕೇಳ್ತಾರೋ, ಯಾರು ಕೇಳಿಸುತ್ತಾರೋ ಅಂತವರಿಗೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಗತಿಗೆ ಭ್ರಮರಾಂಬಿಯು ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಾಗಿ ಸಕಲ ಸಂಪತ್ತನ್ನು ಅನುಭವಿಸಿ ಅನ್ನುವ ಹಾಗೆ ಸಮಷ್ಟಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಪುಣ್ಯಕತೆಗೆ ಮಂಗಳಗೀತೆಯನ್ನು ಮಾಡ್ತೇವೆ.